ವಿಧಾನ ಪರಿಷತ್ಗೆ ಇಂದು ಚುನಾವಣೆ ನಡೆಯುತ್ತಿದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರು ಉಳ್ಳಾಲ ನಗರಸಭಾ ಕಚೇರಿಯಲ್ಲಿ ಮತದಾನ ಮಾಡಿದರು. ಮತ ಚಲಾಯಿಸಿ ಮಾತನಾಡಿದ ಶಾಸಕ ಖಾದರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ ಭಂಡಾರಿ ಅವರ ಗೆಲುವು ಗೌರವದ ಗೆಲುವಾಗುತ್ತದೆ. ಆ ಗೌರವ ಇಡೀ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಮ್ಮೆ ತರುವ ಕೆಲಸವಾಗುತ್ತದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ ಭಂಡಾರಿ ಅವರಿಗೆ ನಮ್ಮೆಲ್ಲ ಮತವನ್ನು ಚಲಾಯಿಸಿ ನಾವು ಇವತ್ತು ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಂಜುನಾಥ್ ಭಂಡಾರಿ ಅವರ ಗೆಲುವು ಬರೀ ಗೆಲುವು ಮಾತ್ರ ಅಲ್ಲ, ಅದೊಂದು ಗೌರವದ ಗೆಲುವಾಗ್ತದೆ. ಆ ಗೌರವ ಇಡೀ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಹೆಮ್ಮೆ ತರ ಒಂದು ವಿಚಾರ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಚುನಾವಣೆ ನಮಗೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಯ ಸದಸ್ಯರು ಮತ್ತೆಲ್ಲ ಹಿರಿಯ ನಾಯಕರು ನಮಗೆ ಪರೋಕ್ಷವಾಗಿ ನಮ್ಮ ಹಿತೈಷಿಯಿಂದ ಇಂಡಿಪೆಂಡೆಂಟ್ ಸದಸ್ಯರಿರಲಿ, ಬೇರೆ ಪಕ್ಷದ ಸದಸ್ಯರಿರಲಿ, ಯಾರೆಲ್ಲ ಇವತ್ತೊಂದು ಹಿತೈಷಿಗಳಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಾವು ಕರ್ತವ್ಯ ಪೂರಕವಾಗಿ ನಾವು ಇವತ್ತು ನಮ್ಮ ಸ್ಮರಿಸಿದ ಒಂದು ಧನ್ಯವಾದ ನಾವು ಇವತ್ತು ಸಲ್ಲಿಸ್ತೇವೆ. ನಮಗೆ ವಿಶ್ವಾಸ ಇದೆ, ಮಂಜುನಾಥ್ ಭಂಡಾರಿ ಅವರು ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯತ್ ರಾಜಿನಲ್ಲಿ PH ಮಾಡಿದಂತಹ ಒಬ್ಬ ಅತ್ಯುತ್ತಮವಾದ ಅಭ್ಯರ್ಥಿ ಮತ್ತು ಜನಪ್ರತಿನಿಧಿ. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ತಾವು ವಿಧಾನ ಪರಿಷತ್ನಲ್ಲಿ ಪಂಚಾಯತ್ ಸದಸ್ಯರ ಎಲ್ಲ ಸಮಸ್ಯೆಗಳನ್ನು ಮತ್ತು ಸ್ಥಳೀಯ ಸಂಸ್ಥೆಗಳ ಆ ಬಾಡಿ ದಿನಿತರ ಪ್ರದೇಶ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ನಲ್ಲಿ ಸ್ಥಳೀಯ ಸಂಸ್ಥೆ ಸದಸ್ಯರ ಧ್ವನಿಯಾಗಿ ಇವತ್ತು ಮಾತಾಡ್ತಾರೆ. ಉಳ್ಳಾಲ ನಗರಸಭಾ ಕಚೇರಿಯಲ್ಲಿ 110 ಮತಗಟ್ಟೆಗಳಿದ್ದು ಈಗಾಗಲೇ ಎಲ್ಲ ಮತಗಳು ಚಲಾವಣೆಯಾಗಿವೆ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.